ಸಮನ್ವಯ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಸ್ವಾಗತಿಸುತ್ತದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಆದಿದ್ರಾವಿಡ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸೀನಾ ಮಾಸ್ತಿಕಟ್ಟೆ, ಜಿಲ್ಲಾ ಉಪಪ್ರಧಾನ ಸಂಚಾಲಕರಾದ SP ಆನಂದ, ಜಿಲ್ಲಾ ಕಾರ್ಯದರ್ಶಿಯಾದ ಚಿನ್ನಪ್ಪ ಬಂಗೇರ, ಜೊತೆ ಕಾರ್ಯದರ್ಶಿಯಾಗಿ ಸುರೇಶ್ ಪಲ್ಲಲ್ಬಾಗ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಲಕ್ಷ್ಮಣ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ KG ನವೀನ್ ಬಲ್ಲಲ್ಬಾಗ್ ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕ ಜಗದೀಶ್ ಪಾಂಡೇಶ್ವರ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅಧ್ಯಕ್ಷರಾದ ಶ್ರೀ ಸೀನಾ ಮಾಸ್ತಿಕಟ್ಟೆಯವರವರು ಮಾತಾಡಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಆದಿದೃಢ ಸಮನ್ವಯ ಸಮಿತಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ತುರ್ತಾಗಿ ಕರೆಯುವುದು ಅನಿವಾರ್ಯವಾಗಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 1950ನೇ ಇಸ್ವಿಯಲ್ಲಿ ರಾಷ್ಟ್ರಪತಿಗಳಿಂದ ಬಿಡುಗಡೆಗೊಂಡಂಥ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ 101 ಉಪಜಾತಿಗಳು ಇರುವುದು ವಾಸ್ತವ ಸಂಗತಿಯಾಗಿರುತ್ತದೆ. ಕಳೆದ 78 ವರ್ಷಗಳಿಂದಲೂ ಈ ಪರಿಶಿಷ್ಟ ಜಾತಿಯು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡೆದುಕೊಂಡಿರುವುದು ವಾಸ್ತವ ಸಂಗತಿಯಾಗಿದೆ. ಆದಾಗ್ಯೂ 2005ನೇ ಇಸ್ವಿಯಲ್ಲಿ ಆಗಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಧರ್ಮಸಿಂಗ್ರವರು ನಿವೃತ್ತ ನ್ಯಾಯಾಧೀಶರಾದ AJ ಸದಾಶಿವರವರನ್ನು ಸಂವಿಧಾನದ ಅಧಿನಿಯಮ 15 ಮತ್ತು 16ರಂತೆ ಉದ್ಯೋಗದ ಮೀಸಲಾತಿ ಬಗ್ಗೆ ಒಂದು ಆಯೋಗವನ್ನು ರಚಿಸಿರುತ್ತಾರೆ. ಈ ಸಮಿತಿಯು ಅವೈಜ್ಞಾನಿಕವಾಗಿದ್ದು ಆ ಸಮಿತಿಯು ಎಲ್ಲ ಪರಿಶಿಷ್ಟ ಜಾತಿಗಳ ಮನೆಗಳಿಗೆ ಭೇಟಿ ಕೊಡದೆ ವರದಿಯನ್ನು ತಯಾರಿಸಿ 2012ನೇ ಇಸವಿಯಲ್ಲಿ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿರುತ್ತಾರೆ. 2012ನೇ ಇಸವಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸದಾನಂದ ಗೌಡರು ಅದರಲ್ಲಿರುವಂಥ ಲೋಪದೋಷಗಳನ್ನು ಗಮನಿಸಿ ಆ ವರದಿಯನ್ನು ಸ್ವೀಕರಿಸಲಿಲ್ಲ ಅಥವಾ ಅದನ್ನು ಜಾರಿಗೊಳಿಸಲಿಲ್ಲ. 2013ರಿಂದ 2018ರ ಇಸವಿಯವರೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಕೂಡ ಆ ವರದಿಯನ್ನು ಜಾರಿಗೊಳಿಸಲಿಲ್ಲ. ಅದಾದ ನಂತರ 2019ರಲ್ಲಿ ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಕುಮಾರಸ್ವಾಮಿ ಕೂಡ ಆ ವರದಿಯ ಬಗ್ಗೆ ಗಮನ ಕೊಡಲಿಲ್ಲ. ಕುಮಾರಸ್ವಾಮಿಯವರು ಅಲ್ಪ ಪ್ರಮಾಣದ ಮತಗಳ ಕೊರತೆಯಿಂದಾಗಿ ಸರ್ಕಾರ ಬಿದ್ದಾಗ 2020ನೇ ಇಸವಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿಗಳಾಗಿದ್ದರು. ಅವರು ಕೂಡ AJ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಲಿಲ್ಲ. ಇದಾದ ನಂತರ 2022ರಲ್ಲಿ ಚುನಾವಣೆಯಾಗುವ ಮೊದಲು, ಅಂದರೆ 2023ಕ್ಕೆ ಚುನಾವಣೆ ರಾಜ್ಯದಲ್ಲಿ ನಡೆದಿದೆ. ಅದರ ಮೊದಲು ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಸರ್ಕಾರ ಬಹುಮತ ಬಂದರೆ ಒಳ ಮೀಸಲಾತಿಯನ್ನು ಜಾರಿಗೆ ತರುವುದಾಗಿ ಘೋಷಿಸಿರುತ್ತಾರೆ. ಆ ಪ್ರಯುಕ್ತ JC ಮಾಧುಸ್ವಾಮಿ, ಆಗಿನ ಕಾನೂನು ಸಚಿವರಾಗಿದ್ದ JC ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಒಂದು ಆ ಸಮಿತಿಯ ವರದಿಯನ್ನು ಕೇಂದ್ರಕ್ಕೆ ಕಳಿಸಲಾಗಿದೆ. ಈ ವರದಿಯನ್ನು ಆಧರಿಸಿ 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟು ದೇಶದ ಎಲ್ಲ ರಾಜ್ಯಗಳಿಗೆ ಒಳ ಮೀಸಲನ್ನು ತರುವುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೆಂದು ನಿರ್ದೇಶನ ನೀಡಿರುತ್ತಾರೆ. ವಾಸ್ತವವಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ಒಳ ಮೀಸಲಾತಿಗೆ ಅವಕಾಶ ಇಲ್ಲ. ಆದಾಗ್ಯೂ ಕರ್ನಾಟಕ ಸರ್ಕಾರ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ರವರ ಏಕಸದಸ್ಯ ವಿಚಾರಣಾ ಆಯೋಗವನ್ನು ನೇಮಿಸಿರುತ್ತಾರೆ. ಈ ನಾಗಮೋಹನ್ ದಾಸ್ರವರು ಜನವರಿ 1ರಿಂದ ಜನವರಿ 31ರವರೆಗೆ ಪರಿಶಿಷ್ಟ ಜಾತಿಯ ಎಲ್ಲ 101 ಉಪಜಾತಿಗಳಿಗೂ ತಮ್ಮ ಅಹವಾಲುಗಳನ್ನು
ಈ ವಿಚಾರಣಾ ಆಯೋಗಕ್ಕೆ ಬಂದು ಸಲ್ಲಿಸಬಹುದೆಂದು ಸೂಚಿಸಿರುತ್ತಾರೆ. ನಾನು ಜನವರಿ 31ರಂದು ನಮ್ಮ ತಂಡದೊಂದಿಗೆ ಹೋಗಿ ನಾನು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿಯಲ್ಲಿ 101 ಉಪಜಾತಿಗಳಿರುವುದು ವಾಸ್ತವ ಸಂಗತಿ. ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಹಿಂದಿನಿಂದಲೂ ಈ ಆದಿದ್ರಾವಿಡ ಜನಾಂಗ ಇದ್ದು ಆ ಸರ್ಕಾರದ ಮಾನ್ಯತೆ ಪಡೆದುಕೊಂಡಿದೆ. ಹಾಗಿರುವಾಗ ಆದಿದ್ರಾವಿಡ ಸಮುದಾಯಕ್ಕೆ ಯಾವುದೇ ಒಂದು ಉಪಜಾತಿಗಳಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿರುತ್ತೇನೆ. ಮಾತ್ರವಲ್ಲದೆ ನನ್ನ ಮನವಿಯನ್ನು ಸಲ್ಲಿಸಿರುತ್ತಾನೆ. ಇದಾದ ನಂತರ ಈಗಾಗಲೇ ಮೇ 5ರಿಂದ 12ರವರೆಗೆ ಸಮೀಕ್ಷೆ ನಡೆಸುವುದಾಗಿ ಮನೆಗಳಿಗೆ ತಿರುಗಿ ಈಗ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ಈ ಮಾಹಿತಿಯಲ್ಲಿ ತುಂಬ ಲೋಪಗಳಿದ್ದು ಆ ಮಾಹಿತಿಯ ಕೊರತೆಯಿಂದಾಗಿ ಅಲ್ಲಿ ಪರಿಶಿಷ್ಟ ಜಾತಿಯಿಂದ ಮತಾಂತರಗೊಂಡಂಥ ಮುಸ್ಲಿಂ ಮತ್ತು ಕ್ರೈಸ್ತರಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಇದು ಸಂವಿಧಾನ ಬಾಹಿರ. ಯಾಕೆಂತೇಳಿದರೆ ಯಾವುದೇ ಒಂದು ಜನಾಂಗ ಮತಾಂತರಗೊಂಡ ನಂತರ ಸಾಂವಿಧಾನಿಕ ಸವಲತ್ತನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ಈ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ರವರ ಸಮೀಕ್ಷೆಯಲ್ಲಿ ಇದು ಸೇರ್ಪಡೆಗೊಂಡಿದೆ. ಅಲ್ಲದೆ ಒಂದು ಧರ್ಮದ ಬಗ್ಗೆ ಕೂಡ ಉಲ್ಲೇಖವಿಲ್ಲ. ಈ ಎಲ್ಲ ಕಾರಣಗಳಿಂದ ಸರ್ಕಾರ ತಕ್ಷಣ ಈ ಆಯೋಗವನ್ನು ರದ್ದುಗೊಳಿಸಿ ನಮಗೆ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಿ ನಮಗೆ ನ್ಯಾಯ ಕೊಡಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಅಲ್ಲದೆ ದಕ್ಷಿಣ ಕನ್ನಡದಲ್ಲಿ ಇನ್ನೊಂದು ಮನ್ಸ ಎಂಬ ಜಾತಿ, ನಾವೊಂದು ಮನ್ಸ ಸಮುದಾಯಕ್ಕೆ ಸೇರಿದವರನ್ನು ಹಳ್ಳಿಗಳಲ್ಲಿ ಸಮುದಾಯದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಸಂವಿಧಾನದ ಅಧಿನಿಯಮ 341 ಉಪವ್ಯಾಖ್ಯೆ 2ರಂತೆ ಒಂದು ಜಾತಿ ಪಟ್ಟಿಗೆ ಸೇರ್ಪಡೆ ಮಾಡುವಂಥ ವಿವೇಚನೆ ಇರುವುದು ಪಾರ್ಲಿಮೆಂಟ್ಗೆ ಮಾತ್ರ. ಅಲ್ಲದೆ ಯಾವುದೇ ಒಂದು ಪರಿಶಿಷ್ಟ ಜಾತಿಯ ಬೆಳವಣಿಗೆಗೆ ಅಥವಾ ಅವರ ಯಾವುದೇ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿ ಒಂದು ಸಂವಿಧಾನದ ಅಧಿನಿಯಮ 338ರಂತೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಒಂದಿದೆ. ಈ ಪರಿಶಿಷ್ಟ ಜಾತಿಗಳ ಆಯೋಗದೊಂದಿಗೆ ಕೂಡ ಯಾವುದೇ ಸಮಾಲೋಚನೆ ಮಾಡದೆ ಒಳ ಮೀಸಲಾತಿಗೆ ಜಾರಿಗೆ ಮಾಡಿರುತ್ತಾರೆ ಕರ್ನಾಟಕ ರಾಜ್ಯದಲ್ಲಿ. ಇದು ಕೂಡ ಸಂವಿಧಾನ ಬಾಹಿರವಾಗಿರುತ್ತದೆ. ನಾವು ಇದನ್ನು ನ್ಯಾಯಾಲಯದಲ್ಲಿ ಮುಂದೆ ನಾವು ಪ್ರಶ್ನೆ ಮಾಡಲಿಕ್ಕೆ ಇದ್ದೇವೆ. ಇಷ್ಟು ನಾವು ನಮ್ಮ ಮುಂದೆ